ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲಿನ ಶುರು ಮಾಡೋದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉದ್ಯಮಿ ಚೆಂಬುಗುಡ್ಡೆದ ಫೆಲಿಕ್ಸ್ ಡಿಸೋಜರ್ ನಮಗೆ ಸ್ಯಾಮ್ಸಂಗ್ ಮಾಲಕತ್ವಡು ಟ್ರಿನಿಟಿ ಪವರ್ ಟೂಲ್ಸ್ ಆ್ಯಂಡ್ ಹಾರ್ಡ್ವೇರ್ ಶಾಪು ತೊಕ್ಕೋಟು ಉಳಪೇಟದ ಸಂತ ಸೆಬೆಸ್ಟಿಯನ್ ಚರ್ಚ್ ವಾಣಿಜ್ಯ ಸಂಕೀರ್ಣ ಐತರ ಕಾಂಡೆ ಉದಿಪನಾಂಡು. ಉದ್ಯಮಿ ಚೆಂಬುಗುಡ್ಡದ ಫೆಲಿಕ್ಸ್ ಡಿಸೋಜಾ ಬೊಕ್ಕ ಶ್ರೀಮತಿ ಶಾಂತಿ ಡಿಸೋಜರ ನಮಗೆ ಸ್ಯಾಮ್ಸಂಗ್ ಮಾಲಕತ್ವಡು ತೋಕೋಟು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಹೊಸ ವಾಣಿಜ್ಯ ಸಂಕೀರ್ಣ ಟ್ರಿನಿಟಿ ಪವರ್ ಟೂಲ್ಸ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ ಐತಾರ ಕಾಂಡೆ ಉದಿಪನಾಡು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಫ್ರಿಯಾನ್ ಪಿಂಟೋ ಪವಿತ್ರ ಶ್ಲೋಕ ಪಂಡದು ತೀರ್ಥ ಸಿಂಪಡಿಸಾದ ಟ್ರಿನಿಟಿ ಪವರ್ ಟೂಲ್ಸ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ನು ಉದಿಪನ ಮಲ್ದದು ಆಶೀರ್ವಚನದ ಸಂದೇಶ ಕೊರಿಯರು. आणि दुडू दिलो आणि ते रुता करणं ताच्या लॅकपाक दिजे म्हणून सांगून सांगले तो वांजेर वाचलो. आज आमी हो वांजेर वाचलो वांजेर न्ही पळय दिसांनी वाचप वाचले कित्याक म्हणून सांगल्यार हांगा शॉपाक पत्ता दो शॉपाक म्हणून त्या दिसांनी एका फाटल्यान एक एक ओपन जातली. त्या देखून असो मेस्तांक जाय जाल्लो संदेश कितें संदेश सा पावल आमकां दिता सांगता माया मोग तुम्ही रोज शिकल्यात त्या माया मोगाप्रमाणे तुम्ही एकामेका सुद्धा सुंदरा. आणि एक तुमचे तुमचे काम तुम्ही करा, तुम्ही समाधानान जिया, हेरांकी समाधानान जिवंक सोडा. आणि एक विशय तुमचेच हात पाय जोरोवन वावुरा. आणि निमाणे सांगला लोकां मुखार मर्यादीन चलोवन आनी कोणाच्याय हंगाक पडना जावंक तुमकां साथ जातले. भाव भयणीनो आमकां आनीकाच्या हंगा पडूं नाका. आमकां देवान हात पाय दिल्यात आनी ते आमी बरें करून जोरोवन काम करची म्हाका आशा. उतर प्रायची ಸಂತ ಸೆಬೆಸ್ಟಿಯನ್ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ ಟ್ರಿನಿಟಿ ಪವರ್ ಟೂಲ್ಸ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ಗೂ ಶುಭ ಹಾರೈಸಿದರು. ಇಲ್ಲಿ ಇವತ್ತು ಟ್ರಿನಿಟಿ ಎಂಬ ನೂತನ ಹಾರ್ಡ್ವೇರ್ ಶಾಪ್ ನಮ್ಮ ಫೆಲಿಕ್ಸ್ ರವರ ಮುಂದಾಳತ್ವದಲ್ಲಿ ನಮ್ಮ ಚರ್ಚ್ ಕಾಂಪ್ಲೆಕ್ಸ್ನಲ್ಲಿ ಈಗ ತಾನೇ ನಮ್ಮ ಚರ್ಚಿನ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ಸಿಫ್ರಿಯಾನ್ ಪಿಂಟರ್ ಅವರು ನೆರವೇರಿಸಿದರೆ ಅವರ ಈ ಉತ್ತಮ ಅವರಿಗೆ ಭವಿಷ್ಯವನ್ನು ಆಶಿಸುತ್ತೇನೆ. ಅದೇ ರೀತಿ ಉತ್ತಮ ಗ್ರಾಹಕರಿಂದ ಉತ್ತಮ ಪ್ರತಿಫಲ ಅವರಿಗೆ ಲಭಿಸಲಿ ಎಂದು ನಾನು ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತೇನೆ ಹಾಗೂ ಕಂಗ್ರಾಚುಲೇಷನ್ ಹೇಳಿ ಬಯಸ್ತೇನೆ. ಕಟ್ಟುಣಕ್ಲೆಗ್ ಬೋಡಿತ್ತಿನ ಸಾಮಗ್ರಿಲು ಎಲೆಕ್ಟ್ರಿಕಲ್ ಮೆಷಿನ್ ಟೂಲ್ಸ್ ದಂಚಿನ ಮಾತಾ ರೀತಿದ ಮೆಷಿನ್ ಟೂಲ್ಸ್ ಹಾರ್ಡ್ವೇರ್ ಸಾಮಗ್ರಿಲು ಈ ಪರಿಸರಡು ಟ್ರಿನಿಟಿ ಶಾಪ್ಡು ತಿಕ್ಕುಲಕ ಆತಂಡು ಪರಿಸರದ ಮಾತೆಲ್ಲ ಇಂದ ಪ್ರಯೋಜನ ಪಡೆವನಡು. ಫೆಲಿಕ್ಸ್ ಡಿಸೋಜಾ ಬೊಕ್ಕ ಅರೆ ನಮಗೆ ಸ್ಯಾಮ್ಸಂಗ್ ಸಹಕಾರ ಕೊರಡು ಪಣದು
ಪರಿಸರದ ಹಿರಿಯ ಸಾಮಾಜಿಕ ಸೇವಾ ಕಾರ್ಯಕರ್ತರು ಸಿರಿಲ್ ಡಿಸೋಜಾ ಅಭಿನಂದನದ ಪಾತ್ರ ಪಂಡರು. ನಮ್ಮ ಉಳ್ಳಾಲ ತೊಕ್ಕೋಟು ಒಳಪೇಟೆಯ ಪರಿಸರದಲ್ಲಿ ನಮಗೊಂದು ಒಳ್ಳೆಯ ಸುದ್ದಿ, ಸಂತೋಷದ ವಿಷಯ. ನಮ್ಮ ತೊಕ್ಕೋಟು ಚರ್ಚ್, ಸೇಂಟ್ ಸೆಬೆಸ್ಟಿಯನ್ ಚರ್ಚಿನ ವಾಣಿಜ್ಯ ಕಟ್ಟಡದಲ್ಲಿ ಈ ದಿನ ಟ್ರಿನಿಟಿ ಎಂಬ ಹಾರ್ಡ್ವೇರ್ ಶಾಪು ಫೆಲಿಕ್ಸ್ ಡಿಸೋಜಾ ಇವರ ಮುಂದಾಳತ್ವದಲ್ಲಿ ಅವರ ಕುಟುಂಬದ ಸದಸ್ಯರು ಸೇರಿ ಈ ದಿನ ಇಲ್ಲಿ ಈಗಾಗಲೇ ನಮ್ಮ ಚರ್ಚಿನ ಫಾದರ್ ಸಿಪ್ರಿಯನ್ ಪೀಟರ್ ಅವರು ಆಶೀರ್ವಚನ ಮಾಡಿದರು. ನಾನು ತೊಕ್ಕೋಟು ಉಳ್ಳಾಲ ಪರಿಸರದ ಜನತೆಗೆ ಒಂದು ಕರೆ ಕೊಡ್ತೇನೆ ಅಂದರೆ, ಫೆಲಿಕ್ಸ್ ಡಿಸೋಜಾರ ಉತ್ತಮ ಕಾರ್ಯವೈಖರಿಗಳನ್ನು ನಾನು ಕಂಡಿದ್ದೇನೆ. ಅವರು ವ್ಯವಹಾರದಲ್ಲಿ ಭಾರಿ ಪರಿಣಿತರು. ಅವರ ಕುಟುಂಬದ ಸೇರಿ ಈ ದಿನ ಏನು ಬೇಕು ಇಲ್ಲಿ ಪ್ರತಿಯೊಂದು ಹಾರ್ಡ್ವೇರ್ ಆಗಲಿ ಮತ್ತು ಇತರ ಎಲ್ಲ ಮನೆ ಬಳಕೆ ಸಾಮಗ್ರಿ ಹಾಗೂ ಕಟ್ಟಡಕ್ಕೆ ಬಳಸುವ ಎಲ್ಲ ಯಂತ್ರ ಉಪಕರಣಗಳನ್ನು ಇಲ್ಲಿ ಎಲ್ಲ ಅವರು ಮಾರಾಟಕ್ಕೆ ಇಟ್ಟಿದ್ದಾರೆ. ನಾನೊಂದು ಕೋರ್ತೇನೆಂದರೆ, ನಮ್ಮ ಉಳ್ಳಾಲ ಪರಿಸರ ಜನತೆಗೆ ಪ್ರಥಮವಾಗಿ ಈ ಸಂಸ್ಥೆಗೆ ಎಲ್ಲರೂ ಬಂದು ಭೇಟಿ ಮಾಡಿ ಇಲ್ಲಿಯ ಒಂದು ಏನೆಲ್ಲ ಈ ಸಾಮಗ್ರಿಗಳನ್ನು ಕ್ರೋಢೀಕರಿಸಿ ಮಾರಾಟಕ್ಕೆ ಇಟ್ಟಿದ್ದಾರೆ ವೀಕ್ಷಿಸಿ ತಮ್ಮ ಪ್ರೀತಿಯನ್ನು ತೋರಿಸಿ ಈ ಸಂಸ್ಥೆಯನ್ನು ಉತ್ತರೋತ್ತರಾಗಿ ಬೆಳಗಿಸಿ ಅಂತ ಹೇಳಿ ನಾನು ನನ್ನ ಕಿರುಮಾತನ್ನು ನೀಡುತ್ತೇನೆ. ತಂಕ್ಲೆನ ಟ್ರಿನಿಟಿ ಪವರ್ ಟೂಲ್ಸ್ ಆ್ಯಂಡ್ ಹಾರ್ಡ್ವೇರ್ ಮಾತಾ ರೀತಿದ ಮೆಷಿನ್ ಟೂಲ್ಸ್, ವೆಲ್డింగ్ ಮೆಷಿನ್ ದಂಚಿನ ಸಾಮಗ್ರಿಗಳು ಇಲ್ಲು ಅಂಗಡಿಲೆಗೆ ಬೋಡಿತ್ತಿನ ಅಗತ್ಯ ವಸ್ತುಲು ಲಭ್ಯ ಉಂಡು. ಗ್ರಾಹಕ ಬಂಧುಲು ಇನ್ನತ ಪ್ರಯೋಜನ ಪಡೆಯೊಂದು ಸಹಕಾರ ಕೊರಡು ಪಂಡದು ಉದ್ಯಮಿ ಫೆಲಿಕ್ಸ್ ಡಿಸೋಜಾ ಕೇನುಂಡೇರು. ವಿನಯನ್ಲೂಲಿ ಪೆರ್ಮನೂರು ಒಂದು ಹಾರ್ಡ್ವೇರ್ ಶಾಪ್ ಓಪನ್ ಮಾಡಿದ ಟ್ರಿನಿಟಿ ಮಿಷನ್ಸ್ ಆ್ಯಂಡ್ ಸ್ಕೂಲ್ಸ್ ಮಾಡಿದೆ. ಒಂದು ಸಾಧಾರಣವಾದ ಕಟ್ಟಡ ಕಾಮಗಾರಿಗೆ ಬೋಡಾಪಿನಂಚಿನ ಅವರ ಸಾಮಾನುಗಳು ಬಂದ ಈ ಮಿಷಿನರೀಸ್, ಕಟ್ಟಿಂಗ್ ಮಿಷನರೀಸ್ ಬೇಕಾ ಡ್ರಿಲ್ ಮಿಷನ್ಸ್, ಬೆಟ್ ಡ್ರಿಲ್ ಮಿಷನ್ ಬೇಕಾಗಿ ಬೋಡಾಪಿನ ಬ್ಲೇಡ್ಸ್ ಅಂಚ ನಾನಾ ರೀತಿಯ ಸಾಮಗ್ರಿಗಳು ಈಗಲೇನ ಈ ಶಾಪ್ಗಳು ತಿಕ್ಕೊಂಡದ್ದು. ನೆಟ್ಟು ದಯಮಲ್ತದ ಮುಲ್ಪದ ಸಾರ್ವಜನಿಕರ ಮುಲ್ಪದ ಕಟ್ಟಡ ಕಾರ್ಮಿಕರು ಮಕ್ಕಳ ಬೋಡಾಪಿನ ಸಾಮಾನು ಮೂಲು ಇಗ್ಲಲ್ಪ ತಿಕ್ಕೊಂಡಾದ್ರೆ ಈಗಲೇನು ಬೋರ್ತಿನ ಸಹಕಾರ ಹೊರಡು ಮಾಡೋದು ಏಕಲಾಯನ ವಿನಂತಿ ಮಾಡ್ತಾರೆ. ಧನ್ಯವಾದ. ಫೆಲಿಕ್ಸ್ ಡಿಸೋಜಾ ಅರೆನ ಬೋಡಿದಿ ಶ್ರೀಮತಿ ಶಾಂತಿ ಜೋಕ್ಲು ಸ್ಯಾಮ್ಸನ್ ಸ್ನೇಹಲ್ ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಪರಿಸರದ ಪ್ರಮುಖರು ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು ಬಾಜಿಲ್ ಡಿಸೋಜಾ, ಆರ್ವಿನ್, ಡಿಎಲ್ ಜರ್ಮಿ, ಸಿಲ್ವೆಸ್ಟರ್, ಚರ್ಚ್ ಪಾಲನಾ ಮಂಡಳಿ ಕಾರ್ಯದರ್ಶಿ ಜ್ಯೋತಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡಿದ್ದಾರೆ. ಸುದ್ದಿಗೊಂಜಲ್ಗೆ ಸ್ವಾಗತ. ಆರ್ಥಿಕವಾದ ಪಿರವರಿದುಪುನ ಬಂಟ ಸಮಾಜದ ಅಭಿವೃದ್ಧಿಗೆ ಬಂಟರ ಸಂಘ ನಿರಂತರವಾದ ಸ್ಪಂದನೆ ಮಂತನುಂಡು. ಅಂಚನೆ ಬಂಟರ ಶತಮಾನೋತ್ಸವದ ಕನತ ಯೋಜನೆದ ಕಟ್ಟಣಲ MRG ಗ್ರೂಪ್ ಸಮೂಹ ಸಂಸ್ಥೆದ ಅಧ್ಯಕ್ಷರು ಪ್ರಕಾಶ್ ಶೆಟ್ಟರ್ನ ಮುತಾಲಿಕೆಡು ಆಯರ ಉಂಡು ಪಡೆದು ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ತೆರಿಪಾದರು. ಬಂಟರಯಾನೆ ನಾಡವರ ಮಾತೃ ಸಂಘದ 2022-23 ಸಾಲದ 103ನೇ ವರ್ಷದ ವಾರ್ಷಿಕ ಮಹಾಸಭೆ ಕುಡ್ಲ ಬನ್ಸ್ ಹಾಸ್ಟೆಲ್ದ ಶ್ರೀಮತಿ ಗೀತಾ SM ಶೆಟ್ಟಿ ಸಭಾಂಗಣಡು ಐತಾರ ಕಾಂಡೆ ಅಟೆಂಡ್ ಮಾಡಿದ್ದಾರೆ. ಸಭೆದ ಗುರ್ಕಾರ್ಮಿನ ವಯಸ್ಸೊಂದು ಪಾತೇರ್ನ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ಬಂಟೆರಿನ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ವೈವಾಹಿಕ, ಆರೋಗ್ಯ, ವಸತಿ ಬೊಕ್ಕ ಒಟ್ಟು ಜೀವನ ವ್ಯವಸ್ಥೆಗೂ ಬಂಟೆರಿನ ಮಾತೃ ಸಂಘ ನಿರಂತರ ಸ್ಪಂದಿಸಾದ ಬೇರೆ ಮತ್ತೊಂದುಂಟು. 115 ವರ್ಷ ಇತಿಹಾಸದ ಬಂಟರ ಮಾತೃ ಸಂಘದ ಮಲ್ಲ ಕನತ ಯೋಜನೆ ಶತಮಾನೋತ್ಸವ ಕಟ್ಟಣದ ತಯಾರಿಲ MRG ಗ್ರೂಪ್ದ ಅಧ್ಯಕ್ಷರು ಪ್ರಕಾಶ್ ಶೆಟ್ಟರ್ನ ಮುತಾಲಿಕೆಡು ಆ ಒಂದು ನುಪಾಡು ತೆರಿಪಾಯರು. ಇದಕ್ಕೆ ದೊಡ್ಡ ಮೊತ್ತದ 1 ಕೋಟಿ ಅಂತ ನಾವು ಅಂದಾಜು ಮಾಡಿದ್ದೀವಿ, ಅದು ಸಾಕಾಗುವುದಿಲ್ಲ, ಇದಕ್ಕಿಂತ ಅದಕ್ಕೆ ಖರ್ಚಾಗ್ತದೆ. ಇದಕ್ಕಾಗಿ ನಾನು ಕನ್ಯಾನ ಸದಾಶಿವ ಶೆಟ್ಟರ್ ಕೇಳಿದಾಗ, ಶೆಟ್ಟರ್ ಇದೊಂದು ನಮ್ಮ ಹಿರಿಯರು ಮಾಡಿದ ಒಂದು ದೊಡ್ಡ ಕೆಲಸ, ನಮ್ಮನ್ನು ಒಗ್ಗೂಡಿಸುವಂಥದ್ದು. ಇವತ್ತು ಅಣ್ಣ, ತಮ್ಮ, ಅಕ್ಕ, ತಂಗಿ, ಕುಟುಂಬದವರಿಗೆ, ನೆರೆಕೆರವರಿಗೆ ಯಾರಿಗೂ ಒಬ್ಬೊಬ್ಬರಿಗೆ ಸಂಪರ್ಕವಿಲ್ಲ. ನಮ್ಮ ಬಾಂಧವ್ಯ ಇರಬೇಕು, ನಮ್ಮ ಉತ್ತಮವಾದ ನಡೆ, ನುಡಿ, ಆಚಾರ, ವಿಚಾರ ಉಳಿಯಬೇಕು.
ಮಾಹಿತಿ ಸಂಘದ ಕಾರ್ಯಕ್ರಮದ ಚೇರ್ಮನ್ ಆಗಿ ಈಗಾಗಲೇ ನೇಮಕಗೊಂಡವರಿಗೆ ಲೆಟರ್ ಕೊಟ್ಟಾಗಿದೆ. ಮುಂದೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಂಟರೆಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ ವಾರ್ಷಿಕ ವರದಿ ಮಂಡಿಸಾಯಿರು. ಕೋಶಾಧಿಕಾರಿ ಸಿಎ ರಾಮಮೋಹನ್ ರೈ ಲೆಕ್ಕಪತ್ರನ ಮಂಡಿಸಾಯಿರು. ವಿದ್ಯಾರ್ಥಿ ಭವನ ಶಾಲಾ ಕಾಲೇಜ್ಲೆದ ತಾಲೂಕು ಸಮಿತಿಲೆದ ವಾರ್ಷಿಕ ವರದಿಯನ್ನು ಸಭೆಟು ಮಂಡಿಸಾಯಿರು. ಉಮೇಶ್ ರೈ ಪದವು ಮೇಗಿನ ಮನೆ, ಶಾಲಿನಿ ಶೆಟ್ಟಿ, ಸಂಜೀವ ರೈ, ಕಾವು ಹೇಮನಾಥ್ ಶೆಟ್ಟಿ, ವಸಂತ್ ಶೆಟ್ಟಿ, ಮಿಥುನ್ ಹೆಗ್ಡೆ ಉಡುಪಿ, ವಿಜಯ್ ಶೆಟ್ಟಿ ಕಾರ್ಕಳ, ಆವರ್ಸೆ ಸುಧಾಕರ್ ಶೆಟ್ಟಿ, ದಯಾನಂದ್ ರೈ ಮನವಳಿಕೆ, ಜಯರಾಮ್ ಭಂಡಾರಿ, ಸುಧೀರ್ ಕುಮಾರ್ ರೈ ವರದಿ ಮಂಡಿಸಾಯಿರು. ದಯಾಶರಣ್ ಶೆಟ್ಟಿ 2022-23 ಸಾಲದ ಲೆಕ್ಕ ಪರಿಶೋಧಕರಾದ ಆಯ್ಕೆಯಾಯಿರು. ದೀಪಿಕಾ ಸಿಂಧೂರ ಸಹನಾ ಪ್ರಾರ್ಥನೆ ಪಂಡಿರು. ಶರತ್ ಶೆಟ್ಟಿ ಪಡುಪಳ್ಳಿ ಸಭೆಸ್ತಾರಿಕೆ ಮಾಡ್ತೇರು. ಉಪಾಧ್ಯಕ್ಷರು ಕಾವು ಹೇಮನಾಥ್ ಶೆಟ್ಟಿ ಸೊನ್ನೆ ಸಂದಾಯರು. ಸುದ್ದಿಗುಂಜಲ್ಗೆ ಸ್ವಾಗತ. ಸಾಮಾಜಿಕ ಕಳಗಳಿದ ಸೇವೆದ ಉದ್ದೇಶ ದೀವೊಂದು ಕಾರುಣ್ಯ ಫೌಂಡೇಶನ್ ಅಸೈಗೋಳಿ ಪಂಪಿನ ಸಂಸ್ಥೆ ಅಸೈಗೋಳಿಡು ಶನಿವಾರ ಬೈಯಾಗ ಉದಿಪನಾತನು ಇಂದತ ಅಂಗವಾದ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿದ ವಿತರಣೆ ಅಂಚನೆ ಸಮಾಜದ ಗಣ್ಯ ಸಾಧಕರಿಗೆ ಮಾನದಿಗೆ ಲೆಸಲ್ಲ ಅಟೆಂಡ್ ಮಾಡ್ತಿದ್ದರು. ಅಸೈಗೋಳಿದ ಅರುಣ್ ಡಿಸೋಜರಿನ ಗುರ್ಕಾರ್ಮೆಡ್ ಪ್ರಧಾನ ಕಾರ್ಯದರ್ಶಿಯಾದ ತ್ಯಾಗಂ ಹರೇಕಳರಿನ ಮುತಾಲಿಗೆಡ್ ಅಸೈಗೋಳಿದ ಹೊಸ ಸೇವಾ ಸಂಸ್ಥೆಯಾದ ಸುರುವಾಯಿನ ಕಾರುಣ್ಯ ಫೌಂಡೇಶನ್ ಅಸೈಗೋಳಿನ ದೇರಳಕಟ್ಟೆ ಪಾನೀರ್ ಮರ್ಸ್ಯಮ್ಮನವರ ದೇವಾಲಯದ ಧರ್ಮಗುರುಗಳು ವಂದನೆ ಫಾದರ್ ವಿಕ್ಟರ್ ಡಿಮೆಲ್ಲೋ ತುಡರ್ ಬೆಳಗಾದ ಉದಿಪನ ಮಂದಿರು. ಲಕ್ಷದ ಬಜೆಟ್ ಅನ್ನ ಹೊಂದಾಣಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಸಜ್ಜವಾದವರು ಎಲ್ಲರೂ ತನ್ನ ಮನಗಳಿಂದ ಈ ಒಂದು ಕಾರ್ಯಕ್ರಮ ಇತನಿಗೆ ನಿಖಲು ಏತು ಸಮಾಜ ಸೇವೆ ಮಂತದರ ಅವಿರ್ದಲ ಹೆಚ್ಚಿಗೆ ದೇವರ್ ಮೆಚ್ಚುನಂಚಿನ ಸಮಾಜ ಒಪ್ಪು ನಂಚಿನ ಎಡ್ಡೆಡ್ಡೆ ಸಮಾಜ ಸೇವೆ ನಿಖಿಲಿರ್ದು ಆವಡು ಪಂಡದು ವಂದನೆ ಫಾದರ್ ವಿಕ್ಟರ್ ಡಿಮೆಲ್ಲೋ ಆಶೀರ್ವಚನದ ಪಾತ್ರ ಪಂಡಿರು. ಇಷ್ಟವರೆಗೆ ಏನೆಲ್ಲ ಸೇವೆಯನ್ನು ನೀವು ಮಾಡಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಮತ್ತು ಸಮಾಜಕ್ಕೆ ಮೆಚ್ಚುವಂಥ ಇನ್ನೂ ಹಲವಾರು ಕಾರ್ಯಗಳನ್ನು ಕೆಲಸಗಳನ್ನು ಸೇವೆಗಳನ್ನು ನೀವು ಮಾಡಬೇಕು ಮತ್ತು ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅಂತ ನನ್ನೊಂದು ಆಸೆ. ಈ ಒಂದು ಫೌಂಡೇಶನ್ ಇದೊಂದು ರೆಡಿ ಮಾಡಬೇಕಾದ್ರೆ ಹಲವಾರ ಸಹಾಯ ಹಾಗೂ ಅವರ ಒಂದು ಆಲೋಚನೆ ಖಂಡಿತವಾಗಿ ಇರಲೇಬೇಕು. ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸ್ತಿದ್ದೇನೆ. ಅದೇ ರೀತಿ ಇವರು ಇವತ್ತು ಕೆಲವು ಮಕ್ಕಳಿಗೆ ಅವರ ಕಲಿಯುವಿಕೆಗೆ ಆಧಾರವಾಗುವ ಪುಸ್ತಕಗಳಾಗ್ಬೋದು, ಕೊಡೆ ಆಗ್ಬೋದು, ಬ್ಯಾಗ್ ಅದನ್ನು ನೀವು ಕೊಡ್ತಾ ಇದ್ದೀರಾ. ಖಂಡಿತವಾಗಿ ಆ ಮಕ್ಕಳ ಮುಂದಿನ ಜೀವನದಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಕ್ಕೋಸ್ಕರ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಖಂಡಿತ ಇರ್ತದೆ ಅಂತ ನನ್ನ ಭಾವನೆ ಇದೆ. ಲೇಸ್ತ ಗುರ್ಕಾರ್ಮಿನ ವಯಸ್ಸೊಂಡಿನ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ನಿವೃತ್ತ ಶಿಕ್ಷಕರು ಆನಂದ್ ಕೆ ಅಸೈಗೋಳಿ ಪಾತಿರೊಂದು ಅರುಣ್ ಡಿಸೋಜರು ಈತನೆಂಗೆ ಮಲ್ತಿನ ಬೇಲೆಲು ಮನಸ್ಸು ಮಿಡಿ ನಂಚಿನ ಬೇಲೆಲು ಕರುಣ್ಯದ ಬೇಲೆಲು ಅಂಚಾದ ಇದಕ್ಕೆ ಕಾರುಣ್ಯ ಫೌಂಡೇಶನ್ ಪಂಪಿನ ಪುದರ್ ಸೂಕ್ತ ಕಾರುಣ್ಯ ಪಂಡ ಕರುಣದ ಮನಸ್ಸು ಬಡ ಬಗ್ಗೆರೆನು ದೀನ ದಲಿತೆರೆನು ಕಷ್ಟಡು ಉಪ್ಪುನಕ್ಲಿನ್ ತೂನಗ ಮನಸ್ಸು ಮಿಡಿಯಿನ ಕರುಣೆ ಬೋರ್ಡ್ ಪಂಡದ ಕಾರುಣ್ಯ ಸಂಸ್ಥೆಗೆ ಎಡಬಯಕೆರಲ್ಲಿರೋರನ್ನ ಗುರುತಿಸಬೇಕು, ರೋಗಿಯರನ್ನ ಗುರುತಿಸಬೇಕು, ತಮ್ಮಿಂದಾದ ಕೈಲಾದಷ್ಟು ಸಹಾಯವನ್ನು ಈ ಸಂಸ್ಥೆಯ ಮೂಲಕ ಅವರಿಗೆ ನೀಡಬೇಕು ಅನ್ನೋ ಉದ್ದೇಶವೇ ಈ ಕಾರುಣ್ಯ ಫೌಂಡೇಶನ್ನ ಅಸ್ತಿತ್ವ. ಇನ್ನು ಇದರ ಅಧ್ಯಕ್ಷರ ಬಗ್ಗೆ ಬಹುಶಃ ನಿಮಗೆ ಗೊತ್ತಿದೆ. ಒಂದು ಸಂಸ್ಥೆಯ ಮುಖ್ಯಸ್ಥ ಆ ಸಂಸ್ಥೆಯನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಅವನಲ್ಲಿ 3 ಅಂಶಗಳು ಬಹಳಷ್ಟು ಮುಖ್ಯ. ನಾನು ಎಲ್ಲ ಕಡೆ ತಾನೇ ಹೇಳ್ತಾ ಇದ್ದೇನೆ, 3 ಅಂಶಗಳು ಅವನಿಗೆ ಬಹಳಷ್ಟು ಮುಖ್ಯ. ಯಾವುದು? ಒಂದು ಮನಸ್ಥಿತಿ, ಎರಡನೆಯದ್ದು ಮನಸ್ಥಿತಿ, ಮೂರನೆಯದ್ದು ಮನಿಸ್ಥಿತಿ. ಈ 3 ಸ್ಥಿತಿಗಳು ಅವನಲ್ಲಿ ಚೆನ್ನಾಗಿದ್ದಾಗ ಸಂಸ್ಥೆ ಖಂಡಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮನಸ್ಥಿತಿ ಇರಬೇಕು, ನಾನು ಇಂಥ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಅವನಲ್ಲಿ ಮನಸ್ಸು ಬೇಕು, ಪೂರ್ಣವಾದಂಥ ಮನಸ್ಸು ಬೇಕು ಅವನಿಗೆ. ಆ ಒಂದು ಇಚ್ಛಾ ಶಕ್ತಿ ಬೇಕು ಅವನಿಗೆ. ಅದು ಇದ್ದಾಗ ಮಾಡಲಿಕ್ಕೆ ಸಾಧ್ಯ. ಇನ್ನು ಮನಸ್ಥಿತಿ, ಅಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಗ್ತಾ ಇದ್ದಾರೆ, ಕಷ್ಟದಲ್ಲಿ ನರಳ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿ ಬಂದು ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳಿದರೆ ಅವನಿಂದ ಸಾಧ್ಯ ಇಲ್ಲ. ಆದ್ದರಿಂದ ಮನೆಯನ್ನು ಕೂಡ ಅವ ಚೆನ್ನಾಗಿ ಇಟ್ಟುಕೊಳ್ಳುವಂಥದ್ದು, ಅಲ್ಲಿ ಸುಖ ಸಂತೋಷವನ್ನು ಕಾಣುವಂಥದ್ದು ಮುಖ್ಯವಾಗಿರುತ್ತದೆ. ಸಮಾಜಡು ಮಲ್ಲ ಸಾಧನೆ ಮಲ್ತಿನ ಸಾಧಕೆರೆನು ಈ ಪುರ್ತು ಮಾನಾದಿಗೆ ಮಲ್ತೇರು. ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪಡೆಯಿನ
ರೀಚಲ್ ಸೇವಾ ಟ್ರಸ್ಟ್ದ ಕುಮಾರಿ ನಿರ್ಮಾ ಡಿಸೋಚರಿನ ಅಭಿನಂದನೆಯನ್ನು ಅರೆನ ಪರವಾದ ಅಮ್ಮೇರು ಸಿರಿಲ್ ಡಿಸೋಜ ಪಡೆಗೊಂಡಿರು. ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರು ಆಲ್ವಿನ್ ಡಿಸೋಜರನ ಅಭಿನಂದನೆಯನ್ನು ಅರೆನ ಪರವಾದ ಬೋಡಿದೆ ಶ್ರೀಮತಿ ಸರಿತಾ ಡಿಸೋಜ ಪಡೆಗೊಂಡಿರು. ಇದನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಶ್ರೀಯುತ ರಮೇಶ್ ಎಂ ವರ್ಣಿಕರ್ ಅವರಿಗೆ ವಂದನೆಗಳು. ಅಂಚನೆ ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಲ್ತಿನ ಪ್ರಕಾಶ್ ಮಾಡೂರು, ಬದ್ರುದ್ದೀನ್ ಫರೀದ್ ನಗರ, ಲೂಕಸ್ ಡಿಸೋಜ, ಸುಧಾಕರ್ ನಾಯಕ್, ಚೆನ್ನಪ್ಪ ಕೊಂಡಾನರೆಗೆ ಮಾನಾದಿಗೆ ಮಲ್ತೇರು. ಈಗ ತಾನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಅಭಿನಂದನೆಗಳು ಶ್ರೀಯುತ ಬದ್ರುದ್ದೀನ್ ಫರೀದ್ ನಗರ ಅವರಿಗೆ ಚಪ್ಪಾಳೆಯೊಂದಿಗೆ ಮುಂದೆ ಶ್ರೀ ಲೂಕಸ್ ಡಿಸೋಜ ಕಳೆದ ಹಲವು ವರ್ಷಗಳಿಂದ ಆಂಬುಲೆನ್ಸ್ ಸೇವೆಯನ್ನು ಮಾಡ್ತಾ ಬರುವಂತಹ ಲೂಕಸ್ ಅವರಿಗೆ ಆಯುಷ್ಯ, ಆರೋಗ್ಯ, ಎಲ್ಲ ಭಾಗ್ಯವನ್ನ ದೇವರು ಪರಮಾತ್ಮ ನಂಬಿಕೊಂಡು ಬಂದ ಮಕ್ಕಳನ್ನ ಮದುವೆ ಆಗುವಾಗ ಬಂಗಾರ ದೇಣಿಗೆ ಎಲ್ಲ ನೀಡಿ ಹೆಚ್ಚಿನ ಮೊತ್ತವನ್ನು ನೀಡಿ ಮದುವೆ ಮಾಡಿಸಿಕೊಟ್ಟಂತ ಒಂದು ಉದಾಹರಣೆ ಇದೆ ಅಂತ ಹೇಳಿದ್ರೆ ಅದು ಸುಧಾಕರ್ ನಾಯಕ್. ತನ್ನ ಕೆಲಸದಲ್ಲಿ ಹೋಳಿಗೆಯಲ್ಲಿ ಬಂದಂತ ಲಾಭದ ಕೂಡ ಮನುಷ್ಯ ಮಾಡ್ತಾರೆ. ಅದು ಎಂಥದೇ ವ್ಯಕ್ತಿಯ ಬರಲಿ, ಹೆಣ ಬರಲಿ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಕೊಡುವಂಥ ಗೌರವ, ಆ ಹೆತ್ತವರಿಗೆ ಕೊಡುವಂಥ ಗೌರವ, ಅವರು ಬಹಳ ನೊಂದು ಬರ್ತಾರೆ. ಆ ನೊಂದು ಬಂದವರಿಗೆ ಅವರಿಗೆ ಎಲ್ಲ ಅತಿಥಿಗಳು ವೇದಿಕೆಯನ್ನು ಎತ್ತುಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಬೇಕು ದಯವಿಟ್ಟು. ಧನ್ಯವಾದಗಳು ಎಲ್ರಿಗೂ ಕೂಡ. ಸರ್ಕಾರಿ ಶಾಲೆದ ಬಡ ಅರ್ಹ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ಈ ಪೊರ್ತು ವಿತರಣೆ ಮಾಡ್ತಾರೆ. ರೋಶನಿ ಕೊಣಾಜಿ ಪದವಿ ಶಾಲೆಯ ವಿದ್ಯಾರ್ಥಿಗಳು, ಕವಿಯ ಮೊಹಮ್ಮದ್ ಸ್ನೇಹ ಭವ್ಯಶ್ರೀ ವಿದ್ಯೋದಯ ಅಧ್ಯಕ್ಷರಿಗೆ ನೀಡಲಿ. ಊರಿನ ಎಲ್ಲ ಸಜ್ಜನ ಬಾಂಧವರು ಇಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತಮ್ಮಲ್ಲಿ ಆಗುವಂಥ ಒಂದು ಮಗುವಿಗೆ 2 ಮಗು ಆಗುವಂತಹ ಒಂದು ಸಹಕಾರವನ್ನು ಮುಂದಿನ ವರ್ಷ ನೀವು ನೀಡಿ ಕೊಡುಗೆಯಾಗಿ ದಾನಿಯಾಗಿ ನೀವು ಸಹಕರಿಸಿಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಾದೇಶಿಕ ಸಾರಿಗೆದ ನಿವೃತ್ತ ಅಧಿಕಾರಿ ರಮೇಶ್ ಎಂ ವರ್ಣಿಕರ್, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕಿಯರು ಕೆ ರವೀಂದ್ರ ರೈ, ದೇಳಕಟ್ಟೆ ಪಾನೀರ್ ಚರ್ಚ್ ಉಪಾಧ್ಯಕ್ಷರು ಶ್ರೀಮತಿ ಸರಿತಾ ಡಿಸೋಜ, ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಅಬ್ದುಲ್ ನಾಸಿರ್ ಕೆಕೆ, ಕೊಣಾಜೆ ಜೆಸಿಐ ಮಂಗಳ ಗಂಗೋತ್ರಿ ಅಧ್ಯಕ್ಷರು ಕವಿತಾ ನಾರಾಯಣ್, ಮಾಜಿ ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ, ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರು ಭಾಸ್ಕರ್ ಅರಸರಮೂಲೆ, ಪರಿಸರದ ಸಮಾಜ ಸೇವಕರು ಶ್ರೀಮತಿ ನಾಗವೇಣಿ, ಅಸೇಗೋಳಿ ಯುವ ಉದ್ಯಮಿ ಸುಮಿತ್ ಸಾಮಾನಿ, ಅಸೇಗೋಳಿ ಗ್ರಂಥಪಾಲಕರು ಶ್ರೀಮತಿ ಜ್ಯೋತಿ ಕೋಟ್ಯಾನ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆದು ಕಾರುಣ್ಯ ಫೌಂಡೇಶನ್ಗೆ ಎಡವೈಕೇರು. ಕುಮಾರಿ ತ್ರಿಷಾ, ಕುಮಾರಿ ಭೂಮಿಕಾ, ಕುಮಾರಿ ನಿಶ್ವಿತಾ ಪ್ರಾರ್ಥನೆ ಪಂಡೇರು. ಕಾರುಣ್ಯ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ತ್ಯಾಗಂ ಹರೇಕಳ ಸಭೆ ನಿಂತ್ಕೊಂಡು ಕಾರುಣ್ಯ ಫೌಂಡೇಶನ್ ಬಗೆಟ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಕಾರುಣ್ಯ ಫೌಂಡೇಶನ್ ಅಂತ ಹೇಳುವಂಥದ್ದು ಒಂದು ಒಳ್ಳೆಯ ಹೆಸರು. ಈ ಹೆಸರನ್ನು ಕೊಟ್ಟವರು ಬೇರೆ ಯಾರೆಲ್ಲ, ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡಂತಹ ಆನಂದ ಕೆ ಅಸೇಗೋಳಿ ಅವರು. ಇದಕ್ಕೂ ಒಂದು ಹಲವಾರು ಕಾರ್ಯಕ್ರಮದ ಹಿನ್ನೆಲೆ ಇದೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಒಂದು ಅರುಣ್ ಡಿಸೋಜಾ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಚಿರಪರಿಚಿತ ಅರುಣ ಅಂತೇಳಿ ಕರೆಯುತ್ತಾರೆ. ಆದರೆ ಅವರ ಮನಸ್ಸು ವಿಶಾಲವಾದದ್ದು ಮಾತ್ರ ಅಲ್ಲ, ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ. ಯಾಕೆಂದರೆ ಇವತ್ತು ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನ ನೀವು ಕಾಣಲಿಕ್ಕೆ ಸಿಗೋದು ಅಪರೂಪ. ಅಂತ ವ್ಯಕ್ತಿತ್ವ ಕೂಡ ಬೇಕು. ಆಂಬ್ಯುಲೆನ್ಸಲ್ಲಿ ಹಣ ಮಾಡಲಿಕ್ಕೆ ಮಾಡಿದವರು, ಕೋಟಿಗಟ್ಟಲೆ ಮಾಡಿದವರು ಎಲ್ಲಿಯೂ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಅದು ಸೇವಾ ಮನೋಭಾವ ಇದ್ದರೆ ಮಾತ್ರ ಆಂಬ್ಯುಲೆನ್ಸ್ ಡ್ರೈವರ್ ಆಗ್ಬೋದು. ಇದು ನೋಡಿ, ಸೂಕ್ಷ್ಮವಾದಂಥ ವಿಚಾರ. ಅಂತಹ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ಎಣಿಸ್ಕೊಂಡು
ಒಬ್ಬನೇ ಮಾಡಿದರೆ ಆಗಲ್ಲ, ಅದಕ್ಕೆ ಸಮಾಜಮುಖಿ ಹಿತಚಿಂತಕರು ಬೇಕು ಅಂತೇಳಿ ನಮ್ಮ ಒಂದು 2-3 ಮಂದಿನ ಕೇವಲ ಕರ್ಕೊಂಡು ಏನಾದರೂ ಒಂದು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹಲವು ವರ್ಷಗಳ ಹಿಂದೆನೇ ಒಂದು ಆಶ್ರಮ ಆಗಿರ್ಬೋದು, ಇಲ್ಲೆಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಬಸ್ ನಿಲ್ದಾಣಕ್ಕೆ ಒಂದು ವೇಳಾಪಟ್ಟಿ ಅಳವಡಿಕೆ ಆಗಿರ್ಬೋದು, ವಿಕಲಚೇತನರಿಗೆ ವೀಲ್ ಚೇರ್ ಆಗಿರ್ಬೋದು, ಆಶ್ರಮ ನಿವಾಸಿಗಳಿಗೆ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆಹಾರ ಕಿಟ್, ಇದೆಲ್ಲ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆದರೆ ಹಲವು ವಿಶೇಷಗಳನ್ನು ಅರುಣ್ ಅವರು ಯಾರಿಗೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುತ್ತಾ ಬಂದಿರುವುದು. ಹರೀಶ್ ಮಾಸ್ಟರ್ ಸಭೆ ಸ್ಥಾರಿಗೆ ಮಲ್ತೇರು. ಕಾರುಣ್ಯ ಫೌಂಡೇಶನ್ ಅಧ್ಯಕ್ಷರು ಅರುಣ್ ಡಿಸೋಜ ಸೊಲ್ಮೆ ಸಂದಾಯರು. ಕರೆ ಕೆಲವು ವರ್ಷಡು ಬೇತೆ ಬೇತೆ ರೀತಿದ ಸಾಮಾಜಿಕ ಸೇವೆಯನ್ನು ಮಲ್ತೋದು ಬೈದೆ ಇತ್ತೆ ನಮ್ಮನೆ ಆಯ್ನ ಸೇವಾ ಸಂಸ್ಥೆ ಬೋರ್ಡು ನನಲಾತ ಎಡ್ಡೆ ರೀತಿಡು ಸಾಮಾಜಿಕ ಸೇವೆಯನ್ನು ಮಲ್ಪೊಡು ಪಣದು ಕಾರುಣ್ಯ ಫೌಂಡೇಶನ್ ಸಂಸ್ಥೆಯನ್ನು ಸುರುಮಾದ ಪಣದು ಸಂಸ್ಥದ ಅಧ್ಯಕ್ಷರು ಅರುಣ್ ಡಿಸೋಜ ಈ ಬೋರ್ಡು ತೆರಿಪಾದರು. ಒಂದು 10 ಮಕ್ಕಳಿಗೆ 1 ವರ್ಷದ ದತ್ತು ಸ್ವೀಕಾರ ಸಮಾರಂಭ ಇತ್ತು. ಆಮೇಲೆ 3ನೇದು ಆಗಿ ನಾವು ಒಂದು ವೀಲ್ಚೇರ್, ವಿಕಲಚೇತನಿಗೆ ವೀಲ್ಚೇರನ್ನು ಕೊಡುವ ಕಾರ್ಯಕ್ರಮ ಮಾಡಿದ್ದೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಆಮೇಲೆ ನಾನು ಆಶ್ರಮ ಒಂದು ವರ್ಷ ಆಶ್ರಮ ಮಾಡಿದ್ದೆ ನಾನು. ಅದನ್ನು ನಡೆಸಿಕೊಂಡು ಈ ಬಡ 5 ಜನ ಆಶ್ರಮದಲ್ಲಿ ಅವರನ್ನು ನಾನು ಹಾಕಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೆ 1 ವರ್ಷ ತನಕ. ಆಮೇಲೆ ನಾನು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಆಮೇಲೆ ನನ್ನ ಆಂಬ್ಯುಲೆನ್ಸ್ ಸೇವೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ತಂದ ನಂತರ ಈಗ 3 ವರ್ಷ ಕೊರೋನಾ ಟೈಮಲ್ಲಿ ನನಗೆ ಭಾಳ ಸ್ವಲ್ಪ ಕಷ್ಟ ಆಯಿತು ಸಮಾಜ ಸೇವೆ ಮಾಡೋಕ್ಕೆ. ಆದರೂ ನಾನು ಎಲ್ಲ ಕಡೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿ ಆಂಬ್ಯುಲೆನ್ಸಲ್ಲಿ ಆಗಲಿ, ಆಮೇಲೆ ಕೊರೋನಾ ಟೈಮಲ್ಲಿ ಡೆಡ್ ಬಾಡಿಗೆ ತಗೊಂಡು ಹೋಗೋದು, ಪೇಷಂಟ್ ತಗೊಂಡು ಹೋಗೋದು, ದೂರ ದೂರ ಹೋಗ್ತಾಯಿದ್ದೆ. ಆಮೇಲೆ ಅದರ ನಂತರ ನಾವು ಈಗ ಕೊರೋನಾ ನಂತರ ಈಗ ಈ ಸಲ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡ್ತಾಯಿದ್ದೆ ಮೊದಲು. ಈಗ ನಮ್ಮದೇ ಆದ ಒಂದು ಕಾರುಣ್ಯ ಫೌಂಡೇಶನ್ ಅಂತ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಈಗ ಈ ಪ್ರಥಮ ವರ್ಷ. ಈಗ ಅದರ ಕಾರಣ ನಾವು 6ನೇ-7ನೇ ವರ್ಷ ಆಗುತ್ತೆ. ಆದರೆ ಈ ಸಲ ಕಾರುಣ್ಯ ಫೌಂಡೇಶನ್ ವತಿಯಿಂದ ಪ್ರಥಮ ಸಲ ಒಂದು 23 ಮಕ್ಕಳಿಗೆ ಇವತ್ತು ಬುಕ್ ವಿತರಣೆ ಕಾರ್ಯಕ್ರಮ ಮತ್ತು ಒಳ್ಳೆಯ ಸೇವೆ ಮಾಡಿದವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟಿದ್ದೇವೆ. ಆಮೇಲೆ ಹೋದ ಸಲ ಕೂಡ ನನಗೊಂದು ಕರ್ನಾಟಕ ಸಾಹಿತ್ಯ ಪರಿಷತ್ತಿಂದ ಮಾದರ್ ತೆರೇಸಾ ಪ್ರಶಸ್ತಿ ಬಂದಿತ್ತು ನನಗೆ. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಒಂದು ಕೊಟ್ಟಿದ್ದರು. ಅದು ನಮಗೆ ತುಂಬ ನನಗೆ ಖುಷಿ ಇದೆ. ಆಮೇಲೆ ಈಗ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. ನಾವಂದರೆ ಆಂಬ್ಯುಲೆನ್ಸಲ್ಲಿ ತುಂಬ ನೋಡಿ ನಮಗೆ ಬೇಜಾರಾಗ್ತದೆ. ಮನುಷ್ಯನು ಏನಿಲ್ಲ, ಇವತ್ತಿದ್ದವನು ಮತ್ತೆ ಇಲ್ಲ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳುವುದೇನೆಂದರೆ ಒಳ್ಳೆ ಕೆಲಸ ಮಾಡಿ, ಜಾತಿ ಧರ್ಮ ನೋಡಬೇಡಿ, ಆಮೇಲೆ ರಾಜಕೀಯ ಮಾಡಬೇಡಿ, ಒಳ್ಳೆ ಬಡವರಿಗೆ ಸ್ವಲ್ಪ ಸೇವೆ ಮಾಡಿ. ಹುಷಾರಿಲ್ಲದಿರ್ತಾರೆ, ಆಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ಸ್ವಲ್ಪ ಕೊಡುವುದಕ್ಕೆ ನಾವು ಈ ಪ್ರೋತ್ಸಾಹ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಸಲ ನನ್ನದು 23 ಮಕ್ಕಳು ನಮ್ಮದು. ನನಗೆ ಹಲವಾರು ಸಹಕಾರ ಮಾಡಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಲವಾರು ಮಂದಿ ನನಗೆ ಸಹಕಾರ ಕೊಟ್ಟಿದ್ದಾರೆ, ನನ್ನ ಆತ್ಮೀಯರು. ಅವರನ್ನು ನಾನು ಫಸ್ಟ್ಗೆ ನೆನೆಸಬೇಕಾಗುತ್ತೆ. ಯಾಕೆಂದರೆ ನಾನು ಯಾವುದು ಹೋಗಿ ಹೇಳಿದರೂ ನನಗೆ ಸಪೋರ್ಟ್ ಮಾಡ್ತಾರೆ. ಅದು ನನಗೆ ಭಾಳ ಖುಷಿ ಇದೆ. ಅದೇ ಇನ್ನು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ನಾನು ನನ್ನ 2 ಮಾತನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಮಂಡಲ ಬಿಜೆಪಿ ವತಿರ್ದು ನೈಋತ್ಯ ಪದವೀಧರರ ಕ್ಷೇತ್ರ ಬೊಕ್ಕ ಶಿಕ್ಷಕರ ಕ್ಷೇತ್ರದ ಮತದಾರ ಬಂಧುಲಿನ ಸಂವಾದ ಕಾರ್ಯಕ್ರಮನು ಅಸೈಗೊಳಿದ ಬಂಟರ ಭವನ ಐತರ ಕಾಂಡೆ ಅಟೆಂಡ್ ಮಾಡ್ತಿದ್ದೇರು. ಕುಡ್ಲ ಮಂಡಲ ಬಿಜೆಪಿ ವತಿರ್ದು ನೈಋತ್ಯ ಪದವೀಧರರ ಬೊಕ್ಕ ಶಿಕ್ಷಕರ ಕ್ಷೇತ್ರ ಚುನಾವಣೆ 2024 ಅಂಗವಾದ ಮತದಾರರ ಸಂವಾದ ಕಾರ್ಯಕ್ರಮ ಅಸೈಗೋಡಿ ಬಂಟರ ಭವನಡು ಐತಾರ್ ನಡೆದರು. ಉಳ್ಳಾಲ ಮಾಜಿ ಶಾಸಕರು ಜಯರಾಮ್ ಶೆಟ್ರು ಕಾರ್ಯಕ್ರಮವನ್ನು ತುಡರ್ ಬೆಳಗಾದ ಉದಿಪನ ಮಂತೇರು. ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ ಪಾತಿರೊಂದು ಪದವೀಧರರ ಅನುಭವಿಸಾವಂದುಪ್ಪುನ ಬಂಗ ಎಂಕ ತೆರಿತಂಡು ಅಕ್ಲನ ಸ್ವರ ಅದು ಬೇಲ ಮಲ್ಪುವೆ 85,000 ಮತದಾರರಿದ್ದದು ಅಕ್ಲೆನ್ ಮಾತೆರೆಲ್ನ ಸಂಪರ್ಕಿಸಾಯರ ಸಾಧ್ಯ ಇಚ್ಚಿ ಅಂಚಾದ ಕಾರ್ಯಕರ್ತರಾಯನ ನಿಖಲು ಮಾತ ಸಂಪರ್ಕಿಸಾದ ಮತಕೇನುಡು ತನ್ನಡೊಪ್ಪುನ ಶಕ್ತಿ ಸಂಘಟನೆ ತನ್ನ ಮನಸ್ಸು ಕಾರ್ಯವೈಕಲ್ಯತೆ ಮಾತಲ ಸಂಘಟನೆ ಆತನ ಪಣ ತೆರಿಪಾಯರು. ಅವರು ಜೀವ ಇಲ್ಲ ಆದ್ರೂ ನಮ್ಮ ಮನಸ್ಸಿನಲ್ಲಿ ಹೊಕ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ನಮ್ಮ ಮನಸ್ಸಲ್ಲಿದ್ದಾರೆ. ಇದ್ದಾರೋ ಇಲ್ಲೋ? ಸುಭಾಷ್ ಚಂದ್ರ ಬೋಸ್ ನಮ್ಮ ಮನಸ್ಸಲ್ಲಿದ್ದಾರೋ ಇಲ್ಲೋ? ಇದು ಡೆಡ್ ಬಟ್ ಲಿವಿಂಗ್ ಅಂತ ನಮ್ಮ ಮನಸ್ಸಲ್ಲಿದ್ದಾರೆ.
ಮೂರನೇ ಉದಾಹರಣೆ ಲಿವಿಂಗ್ ಬಟ್ ಲಿವಿಂಗ್ ಅಂತ. ಇವಾಗಲೂ ಜೀವಂತವಾಗಿದ್ದಾರೆ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹೋಗಿಕೊಂಡಿದ್ದಾರೆ, ಹೃದಯದಲ್ಲಿ ಹೋಗಿಕೊಂಡಿದ್ದಾರೆ ಅಂದ್ರೆ ಅದು ಮೋದಿಜಿಯವರು. ಅದರ ಸುಮಾರಷ್ಟು ಎಕ್ಸಾಂಪಲ್ ಇದೆ ಮೋದಿಜಿಯವರು. ಈ ನಿಟ್ಟಿನಲ್ಲಿ ನಾವು ಹಾಕಬೇಕು ಅಂತಂದ್ರೆ ನಮಗೆ ಇರೋದು ಒಂದೇ, ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುವುದು ಒಂದೇ, ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿಯಾಗಬೇಡ, ಸದ್ದಿಲ್ಲದೆ ಸೇವೆ ಮಾಡು ಅಂತ ಹೇಳಿ ಆ ನಿಟ್ಟಿನಲ್ಲಿ ಮಾಡಿದಾಗ ಮಾತ್ರ ನಮ್ಮ ಜೀವನ ಪವಿತ್ರವಾಗ್ತದೆ. ಅದೇ ನಿಟ್ಟಿನಲ್ಲಿ ವೈದ್ಯ ವೃತ್ತಿಯಲ್ಲಿ ಬಂದು ಸುಮಾರಷ್ಟು ವೈದ್ಯಕೀಯದಲ್ಲಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ, ಸಾಮಾಜಿಕ ಹಿತದೃಷ್ಟಿಯಲ್ಲಿ ಸುಮಾರಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದ್ದಾನೆ. ಈಗ ರಾಜಕೀಯ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವ ಹಂಬಲ ತೊಟ್ಟು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ನನಗೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶ ಮಾಡಿಕೊಟ್ಟಂತಹ ಸಂಘಟನೆಯ ಎಲ್ಲ ಹಿರಿಯರಿಗೆ ಮತ್ತು ಪಕ್ಷದ ಎಲ್ಲ ಮುಖಂಡರಿಗೆ ಅನಂತ ಧನ್ಯವಾದಗಳನ್ನ ಈ ಸಮಯದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ SL ಭೋಜೇಗೌಡ ಪಾತೆರೊಂದು ಶಿಸ್ತು, ಪಕ್ಷನಿಷ್ಠೆ, ಸಂಘಟನೆಗೂ ಪುದರ ಪಡೆಯಿನ ಪಕ್ಷ ಬಿಜೆಪಿ ಆತನು. ಕಾರ್ಯಕರ್ತರು ಮತದಾರರನೊಟ್ಟಿಗೆ ಎಡ್ಡೆ ಸಂಬಂಧ ಪಡೆದು ಸಂಬಂಧದ ಸೇತುವೆಯಾದ ಬೇಲೆ ಮಲ್ಪಡು ತೆರಿಪಾಯರು. ಆರಂಭವಾಗಿರ್ತಕ್ಕಂಥ ನೀವುಗಳು ಮನೆಯನ್ನು ಮುಟ್ತಕ್ಕಂಥ ಮತದಾರರ ಮುಟ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಬಹುದೊಡ್ಡ ಸವಾಲು ತಮ್ಮ ಮುಂದೆ ಇದೆ. ಅದನ್ನು ನಾನು ನಿಮಗೆ ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಶಿಸ್ತು ಮತ್ತು ಸಂಘಟನೆಗೆ ಹೆಸರಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಈ ಭಾರತ ನಾಡಿನಲ್ಲಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಆ ಶಿಸ್ತು ಮತ್ತು ಪಕ್ಷನಿಷ್ಠೆ ಸಂಘಟನೆ ಇಂದಲೇ ಇವತ್ತು ಬಹುದೊಡ್ಡ ಪಕ್ಷವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಬೆಳೆದಿದೆ ಈ ಭಾಜಪ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಈಗಾಗಲೇ ಸಜ್ಜಾಗಿ ಮಾಡಿ ಆಗಿದೆ. 4ನೇ ತಾರೀಕು ಫಲಿತಾಂಶಕ್ಕೆ ಮಾತ್ರ ನಾವು ಕಾಯ್ತಾ ಕೂತಿದ್ದೇವೆ. ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಇದು ಮೇಲ್ಮನೆ ಚಿಂತಕರ ಚಾವಡಿ ಅಂತೇಳಿ ಒಂದು ಕಾಲದಲ್ಲಿ ಹೆಸರಿಸಿತ್ತು. ಆದರೆ ಇವತ್ತು ಅದನ್ನು ಕಳ್ಕೊಂಡಿದೆ ಅಂತೇಳಿ ನಾನೊಬ್ಬ ಶಾಸಕನಾಗಿ ಹೇಳೋದಕ್ಕೆ ಮನನೊಂದು ಹೇಳ್ತೇನೆ. ಆದರೂ ಕೂಡ ಈ ಹಿಂದೆ ಯಾವ ಉದ್ದೇಶ ಇಟ್ಟು ವಿಧಾನ ಪರಿಷತ್ತನ್ನು ವಿಧಾನಸಭೆಯ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ರು ಅದು ಅಷ್ಟಾಗಿ ಉಳಿದಿಲ್ಲ ಅನ್ನೋ ವಿಚಾರವನ್ನು ನಮ್ಮ ಹಿರಿಯ ಶಾಸಕರಾಗಿದ್ದಂಥ ಗಣೇಶ್ ಕಾರ್ಣಿಕರಿದ್ದಾರೆ. 12 ವರ್ಷಗಳ ಅನುಭವ, ಅಗಾಧವಾದ ಅನುಭವ. ಅವರು ಪದವೀಧರ ಮತದಾರರು ಮತ್ತು ಶಿಕ್ಷಕರ ಒಡನಾಡಿಯಾಗಿ ಕೆಲಸ ಮಾಡತಕ್ಕಂಥ ಅನುಭವ ಕೂಡ ಅವರಿಗಿದೆ. ಅವರು ಕೂಡ ಭಾಳ ಚೆನ್ನಾಗಿ ಪದವೀಧರ ಮತ್ತು ಶಿಕ್ಷಕರನ್ನು ಪ್ರತಿನಿಧಿಸಿ ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಕೆಲಸ ಮಾಡತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದೆ ಇವತ್ತು. ಇದೆಲ್ಲದರ ನಡುವೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ಶಿಕ್ಷಕರು ಮತ್ತು ಪದವೀಧರರು, ಕ್ರೀಮಿ ಲೇಯರ್ ಆಫ್ ದ ಸೊಸೈಟಿ ಅಂತ ನಾವು ಕರಿತೀವಿ. ಅವರ ಮತವನ್ನು ತಗೊಳ್ಬೇಕಾದ್ರೆ ಭಾಳ ಸಂಬಂಧ ಬೇಕು. ಸಂಬಂಧ ಇಲ್ಲದೆ ಇದ್ರೆ 100ಕ್ಕೆ 100 ಅದು ಸಾಧ್ಯ ಆಗಲಿಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಗುರ್ಕಾರ್ಮಿನ ವಹಿಸುತ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ, ಜೆಡಿಎಸ್ ಯುವ ಜಿಲ್ಲಾ ಅಧ್ಯಕ್ಷರು ಅಕ್ಷಿತ್ ಸುವರ್ಣ, ಪದವೀಧರನ ಕ್ಷೇತ್ರದ ಸಂಚಾಲಕರು ವಿಕಾಸ್ ಪುತ್ತೂರು, ರಾಜ್ಯ ಸಂಯೋಜಕರು ದತ್ತಾತ್ರೇಯ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮಾಜಿ ಪರಿಷತ್ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ದಿನೇಶ್ ಅಂಟೂರು, RC ನಾರಾಯಣ್, ಗೀತಾ ದಾಮೋದರ್, ಮಾತೇಶ್ ಶಿವಮೊಗ್ಗ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಕುಡ್ಲಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಅಳ್ವಕುವೆತ ಬಯಲ್ ಸಭೆ ನಿಂತ್ಕೊಂಡರು. ಜೀವನ್ ಕುಮಾರ್ ತೊಕ್ಕೋಟು ಸಭೆ ವಿಸ್ತಾರಿಕೆ ಮಲ್ತೇರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಪ್ರಾಸ್ತಾವಿಕವಾದ ಪಾತೇರಿಯರು. ಹರಿಯಪ್ಪ ಸಾಲಿಯಾನ್ ವರದಿನ್ ವಾತ್ಸಾಯರು. ದಯಾನಂದ ತೊಕ್ಕೋಟು ಸೊನ್ನೆ ತಂದಾಯರು. ಸುದ್ದಿಗೊಂಜಲಿಗೆ ಸ್ವಾಗತ. ಧರ್ಮ ಜಾಗೃತಿಗೆ ಭಜನೆ ಪಂತಲು ಅಗತ್ಯ ಪಂಡದು ಶ್ರೀ ಕ್ಷೇತ್ರ ಒಡಿಯೂರುದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಆಶೀರ್ವಚನದ ಪಾತ್ರ ಪಂತರು. ಸಾಯಿ ಪರಿವಾರ ಟ್ರಸ್ಟ್ದ ಮುತಾಲಿಕೆಡು ಮೂಜಿ ಜಿಲ್ಲೆದ ಕುಣಿತ ಭಜನೆದ ಉದಿಪನ ಲೇಸಡು 6 ಕಾರ್ಯಕ್ರಮವನ್ನು ಉದಿಪನ ಮಂತದ ಪಾತೇರಿಯರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆಯಾಯಿನ ತೊಕ್ಕೋಟದ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ವತಿರ್ದು ಸುಗಿತ್ ನಲಿಪುಗ
ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಸೇರ್ಲಕ ತ್ರಿವಳಿ ಜಿಲ್ಲಾ ಮಟ್ಟದ ಕುಣಿತ ಭಜನಾ ಸ್ಪರ್ಧೆನ ಅಂಬಿಕಾ ರೋಡ್ದ ಗಟ್ಟಿ ಸಮಾಜ ಭವನಡು ಐತಾರ್ ನಡಪಾಯರು. ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಸ್ಪರ್ಧೆನ ಉದಿಪನ ಮಲ್ತದ ನಮ್ಮ ಮಣ್ಣದ ಶಕ್ತಿಯ ದಾನ ಮಾತಾ ಕಡೆಟ್ಲ ಭಜನೆರ್ದು ಧರ್ಮ ಜಾಗೃತಿದ ಬೇಲೆ ನಡತೊಂದಿದ್ದದು. ಕುಣಿತ ಭಜನೆ ಮೂಲಕ ಬ್ರೇಕ್ ಡ್ಯಾನ್ಸ್ ಲೆಗ್ ಬ್ರೇಕ್ ಬೂರ್ದುಂಡು. ಭಜನೆ ಸ್ಪರ್ಧೆದ ಸೊತ್ತತ್ತು ಆಂಡಲ ಧರ್ಮ ಜನಜಾಗೃತಿಗಾದ ಭಜನಾ ಸ್ಪರ್ಧೆಲು ಅನಿವಾರ್ಯ ಪಂಡದು ಆಶ್ರೋಚನದ ಪಾತ್ರ ಪಂಡೇರು. ಬೀಜದಲ್ಲಿ ಎಣ್ಣೆ ಇದೆ, ಬೀಜದಲ್ಲಿ ಎಣ್ಣೆ ಇದೆ, ಹಾಲಿನಲ್ಲಿ ಬೆಣ್ಣೆ ಇದೆ. ಆದರೆ ನಿನ್ನೊಳಗೆ ಇರೋ ಭಗವಂತನನ್ನು ಯಾಕೆ ನೀನು ನೋಡಬಾರದು? ಇದು ಅರ್ಥ. ನಿಜವಾಗಿ ನಮ್ಮ ನಾಡದ ದೇವತೆ ನಮ್ಮ ಉಳೈ ನಾಡಿನ ಬೇರೆ ಆಗುತ್ತೆ. ಉಳೈ ನಾಡಿನ ಬೇರೆ ಆಗಿದ್ದಾಗ ಒಂದು ಪರಿವರ್ತನೆ ಅಲ್ಪಡಿಸುವ ಇನ್ನು ಖಾಲಿ ತುಳರ ಅನ್ನೋದನ್ನೇ ಅಂತಂದು ಏನದ ತುಳರ ಅಲ್ಪನೆ. ನಮ್ಮ ಉಡಲೇ ಒಂದು ಏನದ ತುಳರ ಆಗೋದು, ನಮ್ಮ ಉಡಲು ಒಂದು ತುಳರ ಆಗೋದು. ತುಳರ ಅಲಂಬಲ ಅಲ್ಪದ ಎಷ್ಟು ಕರಿಬರ್ತದೆ ಕಟ್ಟಾಪ ಬೆಲೆ ಆಗುತ್ತೆ. ನಮ್ಮ ಉಡಲ ತುಳರ ಅಲಂಬಲ ಒಂದು ಆಗ್ತದೆ ಅಲ್ಪದ ರಟ್ಟಾಪ ಬೆಲೆ ಆಗುತ್ತೆ. ಐದು ಆತ್ಮ ಸಂಸ್ಕಾರ ಕುದರದು, ಜೀವ ಸಂಸ್ಕಾರ ಕುದರದು. ಅವಾಗ ಮಾತ್ರ ಒಪ್ಪಲಾಗಿ ಸಾಧ್ಯತೆ ಉಂಟು. ಈ ಭಾಗವನ್ನು ಈ ಪ್ರಶ್ನೆ ಈ ಕಾರ್ಯಕ್ರಮವನ್ನು ಸುಮಾರು ಹೆಂಗೆ ತೋರಿಸಿದೆ. ಈ ಒಂದು ಆಮಂತ್ರಣ ಪಟ್ಟಿಗೆ ವ್ಯವಹಾರಕ್ಕೂ ನೈತೆ ರಟ್ಟು ಕೈ ತೋರಿದ್ದು ಒಂದು ಪೂರ್ಣದ ತೋರಿದ್ದು ಒಂದು ರಟ್ಟು ನಾವಿನ ಸ್ವೀಟು ಇವಾಗ ಸೂಕ್ಷ್ಮ ವಸ್ತು ನೆತ್ತ ಒಳಗೆ ಬದುಕದ ಸಂದೇಶ. ಪುರಗಳು ಆದಿಗಳು ಕಾಮ ಕ್ರೋಧ ಲೋಪ ಮೋಹ ಮದ ಮತ್ಸರ ಆದಿಗಳುಂಟಲ್ಲ, ಆದಿಯನ್ನು ಮೀರಿದ ಆದಿ ಮೀರುಡು ಆದಿ ಸೊನ್ನೆ ಮಾತೋದು ನಮ್ಮ ಆದಿಯನ್ನು ಮೀರೋಡು ಅಂಚಾದ್ರೆ ಆದನ್ನು ಮೀರಿದರೆ ಅವನು ಇರುವ ನೆನೊಂದಿ ರಟ್ಟು ಸ್ವೀಟ್. ಪ್ರಾಸ್ತಾವಿಕವಾದ ಪಾತೆರ್ನ ಸಾಯಿ ಪರಿವಾರ್ ಟ್ರಸ್ಟ್ದ ಮಾರ್ಗದರ್ಶಕರು ಸಾಹಿತಿ ಡಾಕ್ಟರ್ ಅರುಣ್ ಉಳ್ಳಾಲ್ ಈ ಪೊರ್ತು ತಂಗ್ಲಿನ ಗುರು ಕ್ಲಾಯಿನ ಜನಪದ ವಿದ್ವಾಂಸರು ಪ್ರೊಫೆಸರ್ ಅಮೃತ್ ಸೋಮೇಶ್ವರನು ನೆಂಪು ಮಾತುಂಡೇರು. ಸುಗಿತಿ ನಲಿಪುಗ ಇಂಚಗು ನಮ್ಮ ನಗಲಿನ ಸೋಮೇಶ್ವರದ ಮಣ್ಣದ ಅಭಿಮಾನ ಯಕ್ಷ ಕವಿರತ್ನ ಅಮೃತ್ ಸೋಮೇಶ್ವರನ ಸಾಹಿತ್ಯದ ಪರಿಕಲ್ಪನೆ ಆತಂಡು ಅಂಚಾದ ಈ ಕುಣಿತ ಭಜನಾ ಸ್ಪರ್ಧೆ ಅರನ ನೆಂಪುಡು ನಡತೊಂದುಂಡು. ಕೊರೋನಾದ ಪೊರ್ತುಡು ಪರಿಸ್ಥಿತಿನ ಸಮತೋಲನ ಕನೆಯರೆ ಜನಮಾನಸ ಜನಜೀವನಗು ಕೈತಲಾದ ಬೆನ್ಪಿನ ಸಂಸ್ಥೆಲದ ಅಗತ್ಯ ಇತ್ತಂಡು. ಏರಡ ಮಾನವೀಯತೆ ಉಂಡು ಪನ್ಪಿನೆಕ್ಲ ಕೊರೋನಾ ಕಾಲಘಟ್ಟ ಸಾಕ್ಷಿಯಾದಿತ್ತಂಡು. ಸಾಯಿ ಪರಿವಾರ್ ಟ್ರಸ್ಟ್ ಆ ಪೊರ್ತುಡು ಅಶಕ್ತರ್ನ ಕಣ ನೀರ್ನು ಒರೆಸದು ಜನಕ್ಲೆನ ಮೆಚ್ಚುಗೆಗೂ ಪಾತ್ರ ಆಯ್ನತ್ತಂತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆತಂಡು. ಟ್ರಸ್ಟ್ ಉಪ್ಪುನ ದೇಶ ವಿದೇಶದ ಸದಸ್ಯರು ತಂಕ್ಲು ಬೆಂದಿನ ಒಂಜಂಶನು ಸಮಾಜಗೂ ವಿನಿಯೋಗಿಸಾವನ ಮೂಲಕ ಮಾತೆರೆಗ್ಲ ಮಾದರಿ ಯಾತ್ರೆ ಪಂಡು ತೆರಿಪಾಯರು. ಜನರು ಸಾಮಾನ್ಯ ವರ್ಗದ ಅಕ್ಕರು ಪಾಪ ಬೆನ್ನಿನ ತಿರುಪು ನಡೆಸಿದರು. ಆಡ ಅಕ್ಕರು ಬೆನ್ನಿನ ಒಂದು ಕಿನ್ಯ ಪಾಲನೆ ಸೇವಾ ಟ್ರಸ್ಟ್ನ ಮುಖೇನ ಜನರನ್ನ ಸೇವೆ ಮಾಡೋದಕ್ಕೋಸ್ಕರ ವಿನಿಯೋಗ ಮಾಡ್ತಾರೆ. ಶಿರಡಿ ಸಾಯಿಬಾಬಾನ ಅನುಗ್ರಹದ ಪಾಡು ಇಲ್ಲಿ ಉಪನಂಚಿನ
ಮೇಲಿನ ಮನೆತ ಪ್ರವೀಣ್ ಶೆಟ್ಟರಾಜು ಪಡಿಂಚಿನ ಯಾರು ಜನ ದೇಶ ವಿದೇಶದ ಸದಸ್ಯರು ಅಕಲ ತಮಾಯಿದಾರರು ಎಂಟ ಒಂಜಿ ಬಾವು ಈ ಸೇವಾ ಟ್ರಸ್ಟ್ ನಿರಂತರ ಕೊಡುವುದು ಅಕಲ ಸೇವಾ ಮನೋಭಾವನೆಯನ್ನು ವ್ಯವಸ್ಥಿತ ఒక ಪ್ರಾಮಾಣಿಕತೆ ಈ ಸತ್ಯವಂತಿಕೆಯ ಸಾಗಿತು ತೋಜಾಯ ಈ ಟ್ರಸ್ಟ್ನ ಆಶ್ರಯ ನಮ್ಮದು ನಮ್ಮ ಚಟುವಟಿಕೆಯ ವ್ಯಾಪ್ತಿ ವಿಸ್ತಾರ ఒక ಭದ್ರವಾದ ಅಂದರೆ ಒಂದು ಪೋಷಕ ಕಾಣದ ಅಂಚಿನ ದಾನಿಗಳು ಹಿರಿಯರು ಬೇರೆ ಬೇರೆ ಸಾಮಾಜಿಕವಾದ ಉತ್ತಮತೆಗಳ ಪ್ರೋತ್ಸಾಹದ ಕೇಳ ಸೇವಾ ಟ್ರಸ್ಟ್ ನಿರಂತರವಾದ ಬೆಳೆದು ಬಂದದ್ದು ಏಳು ಇಲ್ಲಿತ್ತು ಅದ್ರಲ್ಲಿ ಇನ್ನು ಕಟ್ಟಾಗುವುದನ್ನ ವರ್ಷ ಗಾಳಿ ಒವೇ ರೀತಿಯ ಶಿಥಿಲತನ ಬಂದದ್ದು ಆ ಹಾಡು ಹೂಡನವೋ ಪಕಾಸು ಹೂಡನವೋ ಗೋಡೆ ಹೂಡನವೋ ಇಂಚಿನ ಪುವಾಣಗಳಲ್ಲಿ ಅವಾಂತರವನ್ನು ಹಾಕುವ ಸಮಯಗಳು ಅವಘಡದ ಸಮಯಗಳು ಅಡಿಗೆ ಸ್ಪಂದನೆ ಕೊಡು ದಾನಿಜನ ಮುಖೇನ ಬತ್ತಿನೆಂಚಿನ ಮೊತ್ತವನ್ನು ಎತ್ತಾದ ತಕ್ಷಣ ಬೋಡಿತಿನೆಂಚಿನ ಇಲ್ಲು ನಿರ್ಮಾಣ ದುರಸ್ತಿ ಕಾರ್ಯ ಮತ್ತು ಸೇವಾ ಟ್ರಸ್ಟ್ ಏನಿದೆ ಬಡ ಮತ್ತು ಅದನ್ನ ಕೈಗಟ್ಟಿ ಮತ್ತು ಜೀವನ ಗಟ್ಟಿ ಮಕ್ಕಳ ಬೇರೆ ಮತ್ತು ಸೇವಾ ಟ್ರಸ್ಟ್ ಅದರ ಮುಖ್ಯವಾದ ಸೀಖ ಸಂಕಟ ಬರೆಯೋದು ಪುನಃ ಜನರಿಗೆ ಅವು ನಮ್ಗೆ ಗೊತ್ತು ನಮ್ಮ ದೌರ್ಭಾಗ್ಯದ ದಿಂಜ ಧಾರ್ಮಿಕ ಸಂಸ್ಥೆ ಈ ಸಾಮಾಜಿಕವಾದ ಸೀಖ ಸಂಕಟ ಮೊದಲಿನ ಬಾರಿ ಕಡಿಮೆ ಇಂಚಪದ ದಿನ ಹಳಕಡಿ ಬರುವುದು ಸಂತೋಷದ ಶುಭ ಲಕ್ಷಣ. ಈ ಪೊರ್ತು ಪುಟ್ಟೂರ್ದ ಅಶಕ್ತರಿಗ ಏಪಲ ಸಗಾಯ ಹಸ್ತ ಕೊರಂದುಪ್ಪುನ ಸಾಯಿ ಪರಿವಾರ್ ಟ್ರಸ್ಟ್ದ ಮಹಾಪೋಷಕಿಯರು ಆನಿವಾಸಿ ಭಾರತೀಯರು ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆಯರನ್ನು ಒಡಿಯೂರು ಶ್ರೀಕ್ಲು ಗೌರವಿಸಾಯರು. ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರ್ನವೀರು ಸಾಯಿ ಪರಿವಾರ್ ಟ್ರಸ್ಟ್ದ ಮಹಾಪೋಷಕರು ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕ್ಷೇತ್ರಾಧ್ಯಕ್ಷರು ಜಗದೀಶ್ ಆಳ್ವಕುವೆತಬೈಲ್ ಪ್ರಮುಖರು ಜಿತೇಂದ್ರ ಶೆಟ್ಟಿ ಚೀರುಮ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಗಂಗಾಧರ್ ಉಳ್ಳಾಲ್ ಮೊಕ್ತೇಸರರು ಸುರೇಶ್ ಭಟ್ನಗರ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ಕಲ್ಲಾಪು ಬುರ್ತುಗೋಳಿ ಗುಳಿಗ ಕೊರಗಜ್ಜ ಉದ್ಭವಶೀಲತ ಆದಿ ಕ್ಷೇತ್ರದ ಮಧ್ಯಸ್ಥರು ದೇವದಾಸ್ ಕಾಯಂಗಳ ಸಾಯಿ ಪರಿವಾರ್ ಟ್ರಸ್ಟ್ದ ಮಾರ್ಗದರ್ಶಕರು ಚಂದ್ರಹಾಸ್ ಪಂಡಿತ್ ಹೌಸ್ ಸ್ಥಾಪಕ ಸದಸ್ಯರು ಪುರುಷೋತ್ತಮ್ ಕಲ್ಲಾಪು ಧಾರ್ಮಿಕ ಮುಖಂಡರು ಕೃಷ್ಣ ಕುಂಜತ್ತೂರು ತೀರ್ಪುಗಾರರು ವೆಂಕಟೇಶ್ ರಾವ್ ಯೋಗೀಶ್ ನರಿಕೊಂಬು ಸೋಮೇಶ್ವರ ಪುರಸಭಾ ಸದಸ್ಯರು ದೀಪಕ್ ಪಿಲಾರ್ ಪ್ರಮುಖರು ದಿವಾಕರ್ ಶೆಟ್ಟಿ ಜಗದೀಶ್ ಕದ್ರಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಟ್ರಸ್ಟ್ದ ಸ್ಥಾಪಕ ಸದಸ್ಯರು ಪ್ರವೀಣ್ ಎಸ್ ಕುಂಪಲ ಸಭೆ ಸುಧಾರಿಕೆ ಮಲ್ತೇರು. ಮೋಕೆದ ವೀಕ್ಷಕ ಬಾಂಧವರೇ, ಇಡೆಗೆ ಪುಸ್ತಕದ ಇನಿತ ಸುದ್ದಿಗೊಂಚಲು ಮುಗಿತಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಪುಸ್ತಕುರಲ್ 24x7.